ನೇಪಾಳದಲ್ಲಿ ಎಡ ಸಮ್ಮಿಶ್ರದಿಂದ ಕಾಂಗ್ರೆಸ್ ಒಲವಿನವರಿಗೆ ಅಧಿಕಾರ ಹೋಗಿ ಮಧ್ಯಂತರ ಸರ್ಕಾರದಲ್ಲಿ ಸುಶೀಲಾ ಕರ್ಕಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ನೇಪಾಳದ ಮಾಜಿ ಮುಖ್ಯ ನ್ಯಾಯಾಧೀಶೆ ಸುಶೀಲಾ ಕರ್ಕಿಯವರು ನೇಪಾಳದ ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. ಇವರು ನೇಪಾಳದ ಮೊದಲ ಮಹಿಳಾ ಪ್ರಧಾನಿ. ನೇಪಾಳದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಆಡಳಿತ ಮುಂದುವರೆದಿದೆ. ಕಮ್ಯುನಿಸ್ಟ್ ಪರ ಗೆದ್ದು ಗದ್ದುಗೆ ಹಿಡಿದವರು ಅವರೇ. ಹಿಂದಿನವರು ಹಿಂದೂಗಳ ದೇಶ ಎಂದಿದ್ರು. ಕಮ್ಯುನಿಸ್ಟ್ ವಾದಿಗಳು ಸಮಾಜವಾದಿ ದೇಶ ಎಂದು ಬದಲಿಸಿದ್ರು. ಉಳಿದಂತೆ ಗೂರ್ಖರ ಮೇಲೆ ಮೇಲ್ಜಾತಿಯವರ ಅಧಿಕಾರ ಮುಂದುವರೆದಿದೆ ಎಂದು ನೇಪಾಳದಿಂದ ವರದಿಯಾಗಿದೆ. ಸುಶೀಲಾ ಅವರು ನೇಪಾಳ ಕಾಂಗ್ರೆಸ್ನ ಯುವ ನಾಯಕ ದುರ್ಗಾ ಪ್ರಸಾದ್ ಸುಬೇದಿಯವರನ್ನ ಮದುವೆಯಾಗಿದ್ರು. ಅವರಿಬ್ಬರು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಒಂದಾದವರು. 1973ರಲ್ಲಿ ಹಿಂದಿ ನಟಿ ಮಾಲಾ ಸಿನ್ ಸಹಾಯದ ವಿಮಾನ ಅಪಹರಣದಲ್ಲಿ ಸುಬೇದಿ ಪಾತ್ರ ಇತ್ತು. ಮುಂದೆ 4 ಬಾರಿ ಪ್ರಧಾನಿಯಾದ ಗಿರಿಜಾ ಪ್ರಸಾದ್ ಕೊಯಿರಾಲಾರ ಪ್ರೇರಣೆಯಿಂದ ನೇಪಾಳ ಯುವ ಕಾಂಗ್ರೆಸ್ನ ಸುಬೇದಿ ನಾಗೇಂದ್ರ ದುಂಗಲ್, ಬಸಂತ್ ಬಟಯಾರ್ ವಿಮಾನ ಅಪಹರಿಸಿದ್ರು. ನೇಪಾಳ ಏರ್ಲೈನ್ಸ್ ಈ ವಿಮಾನದಿಂದ ಪಿಸ್ತೂಲು ಮೂಲಕ ಪ್ರಯಾಣಿಕರನ್ನ ಇಳಿಸಿ ಅರಣ್ಯಕ್ಕೆ ಒಯ್ದು ನೇಪಾಳ ಬ್ಯಾಂಕಿನ $4 ಲಕ್ಷ ಅಪಹರಿಸಲಾಗಿತ್ತು. 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ನೇಪಾಳದ ರಾಯಭಾರಿಯಾಗಿದ್ದ ದಿನೇಶ್ ಭಟ್ಟಾರಾಯ್ ಅವರು ಈ ಹಣ ನೇಪಾಳದಲ್ಲಿ ಪ್ರಜಾಸತ್ತೆ ಸ್ಥಾಪನೆಯ ಹೋರಾಟಕ್ಕೆ ವೆಚ್ಚವಾಗಿತ್ತು ಎಂದು ಹೇಳಿದರು. ಈಗ ದೊಂಬಿ ಪ್ರಜಾಸತ್ತೆ ಎಂಬುದು ಕೆಲವರ ಅಭಿಪ್ರಾಯವಾಗಿದೆ.